ನೋಡಿ, ಮಳೆಯ ಪ್ರಕೃತಿ ವಿಕೋಪ ಆ, ಪ್ರಕೃತಿ ವಿಕೋಪ ಅದು ದೇವರ ಕೈಯಲ್ಲಿ ಇರುವಂಥದ್ದು. ನಾವೆಲ್ಲಿಯೂ ಕೂಡ ಪ್ರಕೃತಿ ವಿಕೋಪ ಆಗಬಾರ್ದಂತೇಳಿ ನಮ್ಮೆಲ್ಲರ ಕೂಡ ಇವತ್ತು ಇಚ್ಛೆ ಆದ ಕಾರಣ. ಮತ್ತು ಜನಸಾಮಾನ್ಯ ಕೆಲವೊಂದು ತಪ್ಪಿಂದ ಕೃತಕವಾದ ಒಂದು ಪರಿಸ್ಥಿತಿ ಕೂಡ ಇವತ್ತು ಕೆಲವೊಂದು ಕೂಡ ಆಗ್ತದೆ. ಅದು ಜನಸಾಮಾನ್ಯ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಅದು ಎಲ್ಲೆಲ್ಲ ಪ್ರಕೃತಿ ವಿಕೋಪ ಆಗಿದೆ ಅಲ್ಲಿಗೆ ಅಧಿಕಾರಿಗಳು ತಕ್ಷಣ ಹೋಗಬೇಕು, ಅದನ್ನು ನೋಡಿಕೊಳ್ಬೇಕು, ಅವರ ಜವಾಬ್ದಾರಿ ಇದೆ. ನೀವು ಹೇಳಿದ್ರೆ ಏನಾದ್ರು ಹೆಚ್ಚಾಗಿ ಇದ್ದಿದ್ದೆ ನಾನು ಸಂಬಂಧಪಟ್ಟಂತ ಸ್ಥಳೀಯ ಮಟ್ಟ ಶಾಸಕರಿಗೆ ಮತ್ತು ಅಧಿಕಾರಿಗಳನ್ನು ಮಾತಾಡ್ತೇನೆ. ಆಗಿದ್ದೇನೆ, ಅದು ಸರ್ಕಾರದವರು ಅದಕ್ಕೆ ಉತ್ತರ ಕೊಡಬೇಕು. ಸರ್ಕಾರಕ್ಕೆ ಅದಕ್ಕೆ ಉತ್ತರ ಕೊಡ್ತಾರೆ. ನಾನು ಯಾವುದೇ ರಾಜಕೀಯವಾದ ಹೇಳಿಕೆ ಟೀಕೆ ಮಾಡಲಿಕ್ಕೆ ನಾನು ಹೋಗುವುದಿಲ್ಲ. ಇದರಲ್ಲಿ ಯಾವಾಗ ಉತ್ತಮವಾದ ಕೆಲಸ ಮಾಡಿದ್ದಾರೆ ಹಾಗೂ ನಾನು ಎಲ್ಲರನ್ನು ಉತ್ತಮ ಅಂತ ಕೂಡ ಹೇಳ್ತೇನೆ. ಯಾವಾಗ ಅವರು ತಪ್ಪಿಸ್ತರಾಗ್ತಾರೆ ಅವರನ್ನು ತಪ್ಪಿಸ್ತರಂತ ನಾನು ಕೂಡ ಹೇಳ್ತೇನೆ. ಹಾಗೆ ಯಾವಾಗ ನಮ್ಮಲ್ಲಿ ಕೋಟೆಕಾರಲ್ಲಿ ಬಹುಶಃ ಬ್ಯಾಂಕ್ ದೊಡ್ಡ ಆಯಿತು, ಒಂದೇ ವಾರದಲ್ಲಿ ಆರೋಪಿಗಳನ್ನು ಎಲ್ಲ ದುಡ್ಡನ್ನು ವಸೂಲು ಮಾಡಿ ಕೊಟ್ಟರು ಪೊಲೀಸ್ ಇಲಾಖೆಯವರು, ಅವ್ರು ಮೆಚ್ಚಲೇಬೇಕು. ಯಾವಾಗ ನಮ್ಮ ಇಡೀ ಭಾರತ ದೇಶದಲ್ಲೇ ಬೆಚ್ಚಿ ಬೀಳುವಂತ ಬೆಂಗಳೂರಿನಲ್ಲಿ ಸಣ್ಣ ಒಂದು ಕೇಸಿಂದ ಹಿಡಿದು ಅದನ್ನು ಫಾಲೋಅಪ್ ಮಾಡಿ ಮಂಗಳೂರಿನ ಪೊಲೀಸರು ಬೆಂಗಳೂರಿನಲ್ಲಿ ಹೋಗಿ ಎಷ್ಟೋ ಕೋಟ್ಯಾಂತರ ರೂಪಾಯಿ ಡ್ರಗ್ಸ್ ಅನ್ನು ಹಿಡಿದು ಮೂಲ ಎಲ್ಲಿಂದ ಬರ್ತಾನೆ ಪತ್ತೆ ಹಚ್ಚಿದ್ರಲ್ಲ, ಅದನ್ನ ಆಗ ನಾವು ಮೆಚ್ಚಿದ್ದೇವೆ. ನಾವು ಮೆಚ್ಚುವಾಗ ನಾವು ಅದನ್ನು ಮೆಚ್ಚಬೇಕು. ಯಾವಾಗ ಅವ್ರು ಸಮ ಕೆಲಸ ಮಾಡಲಿಲ್ಲ ಅಂತ ಹೇಳ್ಬೇಕಾಗ್ತದೆ. ಅದಕ್ಕೆ ನಾವು ಯಾರು ಕೂಡ ಒಂದೇ ದೃಷ್ಟಿಕೋನ ಅವರನ್ನು ದ್ವೇಷಿಸಲೇಬೇಕು, ಅವರ ಆರೋಪ ಅದು ಒಂದೇ ಮನಸ್ಥಿತಿ ಯಾರಿಗೂ ಕೂಡ ಇರಬಾರ್ದು. ನಮ್ಮ ಮನಸ್ಸು ಸ್ವಚ್ಛತೆ, ಮನಸ್ಸು ಮತ್ತು ಹೃದಯ ಸ್ವಚ್ಛತೆಯಿಂದ ಪ್ರತಿಯೊಬ್ಬರಿಗೆ ಇರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.